ನಡೆದಿತ್ತು ಜಾತ್ರಾ ಮಹೋತ್ಸವದ ವೈಭವ. ಸಂತೆಯ ಅಂಗಡಿಗಳು, ಪುರಾತನ ತುಳುನಾಡಿನ ದಿನಚರಿ ನೆನಪಿಸುವ ವಾತಾವರಣ, ವಿವಿಧ ತುಳುನಾಡಿನ ಪಂಥಗಳು, ಕ್ರೀಡೆಗಳು, ಹಗ್ಗ ಚಕ್ಕಾಟ, ಹಳೆ ದಿನಗಳ ಉಡುಗೆ ತೊಡುಗೆಗಳು ನೆನಪಿಸುವ ಫ್ಯಾಷನ್ ಶೋ. ಅರೆ ಇದೇನಿದು? ಇದು ನಡೆದಿದ್ದಾದ್ರೂ ಎಲ್ಲಿ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಇಲ್ಲಿದೆ ನೋಡಿ ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್. ಅಂತಾರಾಷ್ಟ್ರೀಯ ಲಯನ್ ಸೇವಾ ಸಂಸ್ಥೆ 317D ನೇತೃತ್ವದಲ್ಲಿ ತುಳುನಾಡಿನ ಸಂಸ್ಕೃತಿ, ಕ್ರೀಡೆ, ಕಲೆ, ಭಾಷೆಯನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಲಯನ್ಸ್ ತುಳುನಾಡ ಉತ್ಸವ 2018 ಕಾರ್ಯಕ್ರಮವು ನಗರದ ಬನ್ಸ್ ಹಾಸ್ಟೆಲ್ನ ಶ್ರೀರಾಮಕೃಷ್ಣ ಶಾಲಾ ವಠಾರದಲ್ಲಿ ಅತ್ಯಂತ ವೈಭವದಿಂದ ನಡೆಯಿತು. ನಮ್ಮ ತುಳು ಭಾಷೆ ಇಂದು ವಿಶ್ವದೆಲ್ಲೆಡೆ ಮನ್ನಣೆಯನ್ನ ಗಳಿಸಿದೆ. ತುಳು ಸಂಸ್ಕೃತಿ, ಭಾಷೆ, ಕ್ರೀಡೆ, ಕಲೆಯನ್ನ ನೆನಪಿಸಿ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಲಯನ್ಸ್ ತುಳುನಾಡೋತ್ಸವ 2018 ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಯಿತು. ಲಯನ್ಸ್ ತುಳುನಾಡ ಉತ್ಸವದ ಪರಿಕಲ್ಪನೆ ತುಳುನಾಡ ಜಾತ್ರೆಯ ಮಾದರಿ. ಒಂದು ದೇವಸ್ಥಾನದ ಹಿನ್ನೆಲೆಯನ್ನಿಟ್ಟುಕೊಂಡು ಜಾತ್ರಾ ಮಹೋತ್ಸವದ ಪರಿಕಲ್ಪನೆಯನ್ನ ರೂಪಿಸಲಾಗಿತ್ತು. ಅಲ್ಲಿಂದ ಕಂಡುಬಂದ ಸಂತೆಯ ಅಂಗಡಿಗಳು, ಶೇಂದಿ ಮಾರಾಟ, ಪುರಾತನ ತುಳುನಾಡಿನ ದಿನಚರಿಯನ್ನ ನೆನಪಿಸುವ ವಾತಾವರಣವನ್ನ ಪರಿಚಯಿಸುವಂತಿತ್ತು. ವಿವಿಧ ತುಳುನಾಡಿನ ಪಂದ್ಯಗಳು, ಕ್ರೀಡೆಗಳು, ಹಗ್ಗ ಜಗಾಟ, ಹಳೆ ದಿನಗಳ ಉಡುಗೆ ತೊಡುಗೆಗಳನ್ನು ನೆನಪಿಸುವ ಫ್ಯಾಷನ್ ಶೋ ಹಾಗೂ ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ತುಳುವರ ಪಾಲ್ಗೊಳ್ಳುವಿಕೆಯಲ್ಲಿ ಅತ್ಯಂತ ವೈಭವದಿಂದ ನಡೆಯಿತು. ಒಟ್ಟಾರೆಯಾಗಿ ಲಯನ್ಸ್ ತುಳುನಾಡ ಉತ್ಸವ ಕಾರ್ಯಕ್ರಮದಲ್ಲಿ ತುಳುನಾಡಿನ ಸಂಸ್ಕೃತಿ, ಪರಂಪರೆ ವೈಭವೀಕರಿಸಿತು. ಪವನ್ ಕಾಜಿಮಡ್ಕ, V4 News 24/7 ಮಂಗಳೂರು.